Hello guys, tamo ka Dara Dennis ni movie Road King. Tamo ka belai no common khaika bini lin rohodi ni nine di tabuk lin no nine di asuna hambai. Poyate khinai di click khinai di. ಈಗ ಹೇಳು ಏನಾಯ್ತು ನಿನ್ಗೆ? ಏ ಬಾಯ್ ಬಿಡು ಮಗ ಅವನ್ ಗರ್ಲ್ ಫ್ರೆಂಡ್ ಪಿಂಕಿ ಕೈ ಕೊಟ್ಬಿಟ್ಲು. ಏನೋ ಯಾವಾಗ? ಹೇಗೆ? ಎಲ್ಲ ಚೆನ್ನಾಗಿತ್ತು. ನಾವಿಬ್ರು ಎಷ್ಟು ಖುಷಿಯಾಗಿದ್ವಿ. ದಿನ ಬೆಳಗ್ಗೆ ಅವಳು ಬತ್ತೆ ನಾನೇ ಐರನ್ ಮಾಡಿಕೊಡ್ತಿದ್ದೆ, ಅವಳು ತಿಂಡಿನೂ ಮಾಡಿಕೊಡ್ತಿದ್ದೆ, ಟಿಫಿನ್ ಬಾಕ್ಸ್ನೂ ಕಟ್ಕೊಡ್ತಿದ್ದೆ, ಅವಳ ಕಾಲು ಒತ್ತಿ ಮಸಾಜು ಮಾಡ್ತಿದ್ದೆ. ರಾತ್ರಿ ಅವಳು ಮಲಗಿದ ಮೇಲೆ ನಾನು ಮಲಗ್ತಿದ್ದೆ. ನಂಗೆ ನಿದ್ದೆ ಮಾಡೋಕೆ ಸಿಗ್ತಿದ್ದೆ 4 ಗಂಟೆ. ಮತ್ತೆ ಬೆಳಗ್ಗೆ 6 ಗಂಟೆ ಎದ್ದು ಮತ್ತೆ ತಿಂಡಿ ಮಾಡೋಕೆ ಶುರು ಮಾಡ್ತಿದ್ದೆ. ಆಮೇಲೆ ಇವತ್ತು ಬೆಳಗ್ಗೆ ಅವಳು ಕನ್ನಡಕ ಮನೆಯಲ್ಲಿ ಬಿದ್ದು ಹೋಗಿದ್ಲು. ಕನ್ನಡಕ ಇಲ್ಲದೆ ಕ್ಲಾಸಲ್ಲಿ ಬೋರ್ಡ್ ಕನ್ಸುತ್ತಾ? ನೀವೇ ಹೇಳಿ. Pinky, nang lasya dam ting tong, ang lain ini pakai besar kamplay tong, nang ano dam su uklo ke tokari tong. ಆಮೇಲೆ ಗೊತ್ತಾಯ್ತು ಕನ್ನಡಕ ಬೇಕಿದ್ದು ಅವಳಿಗೆ ಅಲ್ಲ ನನಗೆ. ಅವಳು ನಿನ್ನ ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ಲು. ಏಯ್, ಒಂದೇ ಹುಡುಗಿ ಜೊತೆ 5 ವರ್ಷ ಸಾಕಾಗ್ಲಿಲ್ವಾ? ಬಾ, ನಿನ್ಗೆ ಒಂದು ಹೊಸ ಹುಡುಗಿ ಹುಡುಕೋಣ. ಹೇಗಿದ್ರು ಶನಿವಾರ ಒಂದೊಳ್ಳೆ ಪಾರ್ಟಿ ಇದೆ. ಆ ಪಾರ್ಟಿ ಆದ್ಮೇಲೆ ಆ ಪಿಂಕಿನೂ ಬೇಕಾಗಲ್ಲ, ಆ ಟಿಫಿನ್ ಬಾಕ್ಸು ಬೇಕಾಗಲ್ಲ. ಏನ್ ಹೇಳ್ತೀಯ? ಓಕೆ ಓಕೆ. ಬರೆಯೋದಿಲ್ಲ ಮಗ, ಹುಲಿ ಆಗತ್ತೆ ಬಿಟ್ರೆ ಇಲ್ಲಿನೂ ಆಗ್ತಾನೆ, ಹುಲಿನೂ ಆಗ್ತಾನೆ. ಗ್ಯಾರಂಟಿ ಗುರು. ಏನ್ರಪ್ಪ ಇವತ್ತು ಪ್ಲಾನು? ಒಂದು ಸೂಪರ್ ಪಾರ್ಟಿ ಇದೆ. ಅಪ್ಪ ತಂದೆ, ನನ್ನನ್ನು ಬಿಟ್ಬಿಡಿ, ಮನೆಗೆ ಹೋಗಿ ಆರಾಮ ನಿದ್ದೆ ಮಾಡ್ಕೊಂತೀನಿ. ನೆನ್ನೆ ಎಲ್ಲ ನಿಮ್ ಜೊತೆ ಇದ್ದೆ, ಇವತ್ತು ರಿಯಾ ಜೊತೆ ಇರ್ಬೇಕು ಕಣ್ರು. ಲೋ ಪಾಗಲ್ ಪ್ರೇಮಿ, ನಿಂದೇನಪ್ಪ ಕತೆ? ಇವತ್ತು ಫುಲ್ ಎಣ್ಣೆನಾ? ಇವತ್ತೇನಾದ್ರೂ ಹಾಕೊಂಡ್ರೆ ನಿಮ್ಮ ಆಮ್ಲೆಟ್ ನೀವೇ ಬಾಚ್ಕೋಬೇಕು. ಖಂಡಿತ. ನಾನು ಆಮ್ಲೆಟ್ ನಾನು ಕ್ಲೀನ್ ಮಾಡ್ತೀನಿ, ನಿಂಗೆ ಏನೋ? ನಿಮ್ಮಜ್ಜಿ ಹೇಗಿದ್ದಾರೆ ಅಶೋಕ್? ರಿಯಾ ರಿಯಾ ಅದು ಈಗ ಪರವಾಗಿಲ್ಲ. ನಿಮ್ಮಜ್ಜಿ ಅದೆಷ್ಟ್ ಪುಣ್ಯ ಮಾಡಿದ್ರು ನಿನ್ನಂತ ಮೊಮ್ಮಗನ್ ಪಡಿಯಕ್ಕೆ. ಆದ್ರೆ ಏನ್ ಮಾಡೋದು, ನೀನ್ ಅಷ್ಟೊಂದ್ ಪುಣ್ಯ ಪಡ್ಕೊಂಬಂದಿಲ್ವಲ್ಲ. ರಿಯಾ ಡಾರ್ಲಿಂಗ್, ಅದು ಹಾಗಲ್ಲ. ನಿಮ್ಗೆಲ್ಲ ಬೇಕಾಬಿಟ್ಟಿ ಜೀವನ ನಡೆಸಿ ಅಭ್ಯಾಸ ಇದೆ, ನೀವ್ ಮಾಡ್ತೀರಾ. ಅಶೋಕ್ ಅದನ್ನೆಲ್ಲ ಮಾಡಕ್ ಆಗೋದಿಲ್ಲ. ಅವನ್ಗೆ ಅವನದೇ ಆದಂತ ಜವಾಬ್ದಾರಿಗಳಿದೆ. ಯಾಕೆ ಅನ್ನೋದು ಆ ದೇವ್ರಿಗೆ ಬಕ್ರ. ಯಾವ ಮೆಟೀರಿಯಲ್? ಕೋಳಿ ಸಾರ್ ತಿನ್ನಕ್ ಬೇಕೇ ಬೇಕು. ಯಾಕೆ ಬಕರ, ನಿಮ್ಮ ಮನೆಯವರು ಪೊಲೀಸರು ಮಾಡ್ತಿಲ್ವಾ? ಏಯ್, ನಮ್ಗೆ ಆಚೆ ಫಾಸ್ಟ್ ಫುಡ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಮನೇಲಿ ಕೋಳಿ ಸಾರ್ ರೆಡಿ ಇರುತ್ತೆ. ನಿನ್ ಗೋಬಿ ಮಂಚೂರಿ ಕತೆ ನೋಡು, ಬೇರೆ ಒಂದ್ ಕಡ್ಡಿ ಕೈಲಿ ಸಿಕ್ಕಾಕೊಂಡಿದ್ದೆ, ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋ. ಜಾಸ್ತಿ ಆಯ್ತು ಬಕರ. ಇದೆಲ್ಲ ಯಾವಾಗ್ಲೂ ಇದ್ದಿದ್ದೆ ಕಣ್ರೋ. ಇವಾಗ ಮಾನ್ಸನ ಮೀಟ್ ಮಾಡ್ಬೇಕಾ ಬೇಡವಾ? ಮಾಡ್ಬೇಕು ಮಗ. ಆದ್ರೆ ಹೆಂಗ್ ಮೀಟ್ ಮಾಡೋದು? ಹಾ, ದಿನೇಶ್ ಬರ್ಡೇ ಪಾರ್ಟಿ ಕರ್ಬಿಡೋ. ಹ್ಯಾಪಿ ಬರ್ತ್ಡೇ. ನೀವು ತುಂಬಾ ಫೇಮಸ್ ಮಾನ್ಸ, ನೀವು ಬಂದಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಹೌದಾ? ಜಸ್ಟ್ ಅ ಸೆಕ್ ಗೈಸ್. ಹೋಗ ಅಶೋಕ್, ನೀನ್ ಬೆನ್ ತಗೋ. ಹೇ ಡೂಡ್, ಹ್ಯಾವ್ ಡ್ರಿಂಕ್. ಬಚಾವಾಗಿದ್ದಾನೆ. ಇನ್ ಮುಂದೆ ಆದ್ರೂ ಅವ್ನ್ ರಿಯಲ್ ಲೈಫ್ ಅಲ್ಲಿ ರಿಯಲ್ ಈ ಬಾಟ್ಲ್ ಮೂತಿ ಟೈಮ್ ಫಸ್ಟ್ ಟೈಮ್ ಲವ್ ಲವ್. ಓ, ಲವ್ವಾ? ಆಫ್ ಕೋರ್ಸ್ ಅಶೋಕ್. ಪಕ್ಕ ಓಡ್ಬಿಟ್ರು ಮಗ. ಏನು ನೋಡ್ತಾ ಇದೀಯಾ? ಬಾಟ್ಲ್ ತಿರ್ಸು. ನೀನ್ ನಿಜವಾಗ್ಲೂ ದೊಡ್ಡವನಾಗಿದ್ಯಾ ಅಂತ ನಿಂಗೆ ಯಾವಾಗ ಗೊತ್ತಾಯ್ತು? 4th ಸ್ಟ್ಯಾಂಡರ್ಡ್ ನಲ್ಲಿ ನಮ್ ಕ್ಲಾಸ್ ಅಲ್ಲಿ. ಯಾವ ತರ ಬಾಯ್ ಫ್ರೆಂಡ್? ಹುಲಿ ಜೊತೆ ಫೈಟ್ ಮಾಡೋದಾ?
ಅಥವಾ ಇದುವರೆಗೂ ಇದೆಲ್ಲ ಏನು ಇಲ್ಲ. ಓ ಹಾಯ್ ಗಾಯ್ಸ್. ಓ ಹಾಯ್ ಹಾಯ್ ಏ ಬಕ್ರಾ, ಏನೋ ಇದು? ಏನೋ ಇದು ನಂಗೆ ಗೊತ್ತಿಲ್ದಂಗೆ ಏನೋ ಡೀಲಿಂಗ್ ನಡೀತಿದೆ. ಏ ಅಶೋಕ್ ಒಳ್ಳೆ ಹುಡುಗ, ಚೆನ್ನಾಗಿ ಮೇಂಟೈನ್ ಮಾಡ್ತೀಯ ಸೀಕ್ರೆಟ್. ಬೆಸ್ಟ್ ಫ್ರೆಂಡ್ ಅಲ್ವಾ, ಏನ್ ಮಾಡೋದು ನನ್ ಕರ್ಮ. ಮಾತಾಡಿದ್ದು ನೋಡಿ ಸುಸ್ವಾಗತ. ಹೋಗಿ ಬರ್ತೀನಿ. ನನಗಿಷ್ಟ ಆಯ್ತು. ನಾನಾದ್ರೂ ರೋಡ್ ರೋಲರು, ನೀ ನಮ್ ರೋಡ್ ಕಿಂಗು, ನೀನೇ ಹಿಂಗಾಗೋದ್ರೆ ಹೆಂಗೋ? ನೀನಿದೆಲ್ಲ ಆ ಹುಡುಗಿಗೋಸ್ಕರ ಮಾಡ್ತಿಲ್ಲ ತಾನೆ? ಹುಡುಗಿನ ನನ್ ಬೇರೆ ಏನು ಕೆಲಸ ಇಲ್ವಾ? ಕಾರಲ್ಲಿ ಕೈ ಆಡಿಸಿ ತುಂಬ ದಿನ ಆಗಿತ್ತು, ಅವ್ರು ಫೋರ್ಸ್ ಮಾಡ್ತಾನೆ ಇದ್ರು. ಪಾಪ ಹೋಗ್ಲಿ ಅಂತ ಹ್ಞೂ ಅಂದೆ. ಈ ಡವ್ಗಳೆಲ್ಲ ಸಾಕು, ಕೆಲಸ ಸಿಕ್ಕಿದ್ಯಲ್ಲ, ಒಳ್ಳೇದಾಯ್ತು ಬಿಡು. ಏಯ್ ಕುತ್ಕೋ ಅರ್ಜುನ್, ಜ್ಯೂಸ್ ಕುಡಿಯೋಣ? ಬೇಡ ಕಣೋ, ಟೈಮ್ ಇಲ್ಲ. ಮಾನ್ಸ ಜೊತೆ ಮದುವೆಗೆ ಹೋಗ್ಬೇಕಲ್ಲ. ಏನು ಮಾನ್ಸ ಮದ್ವೆ ಕರೆದ್ಲ? ಅದು ಇಷ್ಟೆಲ್ಲ ಆದ್ಮೇಲೆ? ನನ್ನ ಮದುವೆಗೆ ನಾನೇ ಇಲ್ದಿದ್ರೆ ತಾಳಿ ಕಟ್ಟೋದು ಯಾರು? ಸರಿ ಹೋಗುತ್ತೆ. ಅವನ ಬಾಹಾಯಿಂಗ್ ಜಾಗ ಸಾದಿ ಕಮನ್ खेन नुक खाना नरक नाय खाना कमन खायदे बाहाय लिन रिजाक किलिक खिनाय सिदि दाबो तलाव लिन रिजाक नाय